ನೀನೊಂದು ಜನವೇ ಮಾರೆ, ಪಾಪ ಪಾಪ ಹೇಳಿ ಸೈಕಲನ್ನು ತಂದಿಟ್ಟದ್ದು ಅವನ ಮೇಲೆ, ಅದಕ್ಕೆ ಓಡಲಿಕ್ಕೆ ಆಗ್ತದೆ. ಹೌದು ಪಾಪ ಪಾಪಕ್ಕ. ಹಾ, ಈಗ ಚೂರು ಕಾಲು ಊರ್ತಾನೆಯ. ಹಬ್ಬ ಸರಿ ಆಯ್ತು ಅಕ್ಕ, ಕಾಲು ಊರ್ತಾನೆ ಈಗ. ಹಾ, ತೊಂದರೆ ದಿಶಿ ಅವನೊಂಜಿ ಪೋಯಿನಿ ಉಲಾಯಿ ಅಡೆ ಉಂಟ ಹೋಗೇನ ಆಯ್ ಪೋಡಿಗೆ ಒಂದು ಮುಂಬೆ ಸೈಕಲ್ ಕೊಂಡು. ಹೌದು, ಅದು ನೆಕ್ಕಿನ. ಲಕ್ಕಿ ಎದ್ದಿದ್ಯಾ? ಬೆಳಿಗ್ಗೆ ಆಯ್ತಲ್ಲ. ಅವನ ಗೋಣಿಯಲ್ಲಿ ಕುರುಂಟು ಕಟ್ಟಿ ಮಲಗಿದ್ದ. ಲಕ್ಕಿ ಮಂಗ ಅದ್ರ ಮೇಲೆ ಎರಡು ಮಂಗ ಅಲ್ಲ, 3 ಮಂಗ. ಒಂದು ಮಂಗ ನನ್ನ ಹಿಂದೆ ನೋಡು, ನನ್ನ ಹಿಂದೆ ಒಂದು ಮಂಗ. ಆಗ ಇಲ್ಲಿ ಮಾತಾಡುದು ಎಲ್ಲಿಂದ ಕೇಳುದು. ಅದೆಂತ ತಿನ್ನುದು? ಹಸಿವೆ ಆಗ್ತದೆ ಅದಕ್ಕೆ ಪಾಪ. ಎಂತ ತಿನ್ನುದಾ? ಏ ಮಂಗ ಹನುಮಂತ, ಹೇ ಹನುಮ ಹನುಮಂತೆಲ್ಲ ಮಾಡ್ತಾನೆ. ಅಲ್ಲಿ ಒಂದು ನೇತಾಡ್ತಾನೆ. ಅದು ಬಿಟ್ಟು ಸಣ್ಣದು. ಅಯ್ಯೋ, ಬಿದ್ರೆ ಹಪ್ಪಚ್ಚಾಗಿ ಹೋಗ್ಬೋದು ಅಲ್ಲ? ಆದ್ರೆ ಕೂದಲೇ ನಮ್ಮ ತರ ಅಲ್ಲೇ. ಇದೆಂತ ತಿನ್ನೋದು? ಬಿತ್ತ ಇಲ್ಲ, ಅದೆಲ್ಲದಕ್ಕೆ ಗೊತ್ತುಂಟು. ಅದರಿಂದ ಹೇಗೆ ಹೋಗುದ? ಖುಷಿ ಆಗ್ತದೆ ಅದ್ರ ಆಟ. ನಮ್ಗೆ ಖುಷಿ ಆಗ್ತದೆ, ಅದಕ್ಕೆ ಎಷ್ಟು ಆಗ್ತದೆ. ಅದ್ರ ಬಾಲ್ ಇರ್ತದ ಹಾಗೆ ಕೂಡ ಉದ್ದ. ಈಚೆದ್ ಮಂಗ, ಈ ಮಂಗ ನೋಡಿ ಎಂತ ಮಾಡುದು? ಗೋಡೆಲ್ಲ ಬರ್ ಇನ್ನು ಬೀಲಿಕ್ಕೆ
ಇದು ಮಾಡುವಾಗ ಬೀಳ್ಲಿಕ್ಕೆ ಆಗಲ್ಲ, ಬಿಡಿದ್ರೆ ಅಪ್ಪಾಚಿ ಅಕ್ಕಚ್ಚಿ ಹೋಗ್ತಾರೆ. ಶೇಕ್ ಆಗ್ತಾ ಉಂಟು ಮತ್ತೆ ವಿಡಿಯೋ. ಎಂತ ಮಾಡುದು ಎಂತ ಆಗ್ತದೆ ಅಂತ ಹೇಳ್ತಾರೆ. ಮೈ ಬಿಟ್ಟು ನೀಡಿ ಹ್ಮ್? ಸೀದಾ ಬರ್ತಾ ಉಂಟು, ಹ್ಮ್? ಬರ್ತಾ ಉಂಟಲ್ಲ. ಎಲ್ಲಿ ಉಂಟ ಪುನಃ ಮಂಗ? ಇಲ್ಲಿ ಎಲ್ಲಿ ಎಂತ ಸಿಕ್ಕಿದೆ? ಎಲ್ಲಿಯಾ? ಓ ಅಲ್ಲಿ ನೋಡು, ಗಿಡದ ಮೂಲೆ ಎಲ್ಲಿದೆ? ಗಂಟು ಚೂರು ಮುಂದಬೇಕು. ಅದೆಂತಮ್ಮ ಅಕ್ಕಮ್ಮ ಜೋಕಾಲಿ ಆಟ ಆಡೋದು. ಜೋಕಾಲಿ ಅಯ್ಯೋ ಉಯ್ಯಾಲೆ. ಎಂತಮ್ಮ ಕರಾಟೆನ ಕರಾಟಿ ತರ ಕರಾಟಿಯಾಗಿ ಮಾಡ್ತದೆ. ಕರಾಟೆ ಅಲ್ಲಿಕ್ಕೆ ನನ್ನನ್ನು ಬಿಟ್ಟು ಇಲ್ಲಿ ವಿಡಿಯೋ ಮಾಡುವ. ಇನ್ನು ಅಲ್ಲಿ ಒಂದುಂಟಲ್ಲ ಮಂಗ ಉಂಟಲ್ಲ. ನಾನಲ್ಲ. ನೀನು ಮಂಗವ? ನಾನಲ್ಲ ಹೇಳ್ತಾನೆ ಮಂಗ ಅಂತ ಹೇಳುವಾಗ. ನೀನು ಮಂಗವಾ? ಹೌದು. ಮಳ್ಳುಗಳು ಹೋಗೋಣ. ದಿನೇಶ್ ಮಾಮ ಹೋಗ್ಲಿಲ್ಲ ಇದ್ದಾರೆ. ಇಲ್ಲಿ ನಮ್ಮ ಹಗ್ಗದಲ್ಲಿ ಎಲ್ಲಿ? ವಾವ್. ಎಂತದು ಕರೆಂಟ್ ಇದ್ದ? ಶಾಕ್ ಹೊಡಿತದೆ. ಇದು ಅದರಲ್ಲಿ ಕಸರತ್ತು ಮಾಡಿದ್ರು, ಕರೆಂಟ್ ಶಾಕ್ ಹೊಡಿತದೆ. ವಾ, ಇಲ್ಲಿ ಒಂದು ಗುಲಾಬಿ ಸ್ವಲ್ಪ ಇದಾಗಿದೆ, ಗುಲಾಬಿ ಹೂವು. ಅಮ್ಮ ನೀರಲ್ಲಿ ಮಂಗಗಾಯ ಜಗಳ ಮಾಡುತ್ತಾ ಉಂಟು. ಇವಾಗೊಂದು ಎಂತ ಮಾಡಿದ್ರೆ ನೀವು ಮಾಡಿಸಲ್ಲ, ಅದಕ್ಕೆ ಸಾಯಿ ಬಿಡ್ತಾರ ಅಂತ ನೋಡ್ತಾ ಉಂಟಿದ್ದೆ. ನೋಡೋಣ ಅಡುಗೆ ಕೋಣೆಗೆ ಅಲ್ಲಿದ್ದೊಂದು ಜೋಕಾಲಿ ಆಗ್ತದೆ. ಅದು ಅಪ್ಪ ಎತ್ತಿದ್ದು, ಅಪ್ಪ ಎತ್ತಿದ್ದಕ್ಕೆ ಅಮ್ಮ ನೋಡಂತೆ ಹೇಗೆ ಮಾಡುದು. ಹಿಂಗೆ ಆಗಲ್ಲ ಆಗಲ್ಲ, ಬೈಕ್ ಇರ್ತಾರೆ ಹಿಂದೆ ಅಲ್ಲಿ ಬೇಗ ಬಿಸುದ ಹಾಪಲೂಟಿಯೇ ಅದಾಗ್ಲಿಕ್ಕಿಲ್ಲ ಅದಕ್ಕೆ. ನೋಡುದು ಈಗ ಕನ್ನಡಿಯೊಳಗೆ ಅಲ್ಲಿ ಅಡುಗೆ ಕೋಣೆ ಕಾಣ್ತದೆ, ಅದನ್ನು ಇಣುಕುದು. ಅಲ್ಲಿ ಅಡುಗೆ ಕೋಣೆಯಲ್ಲಿ ಬೆಂಕಿ ಕಾಣ್ತಾ ಉಂಟು. ನಂಗೆ ಒಮ್ಮೆ ನೋಡ್ಬೇಕು, ಒಳಗಿಂದ ಹೋಗಿ ವಿಡಿಯೋ ಮಾಡಬೇಕು. ಇಲ್ಲೇ ಇರು, ನಾನು
ಏರು ಏರು